ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಅಡುಗೆ ಮನೆ ಸಖತ್ತಾಗಿದೆ. ಹಾಗೆ ಈ ಅಡುಗೆ ಮನೆಯಲ್ಲಿ ಡಿಫ್ರೆಂಟ್ ಆಗಿರೋವಂಥ ಡಿಶ್ ಕೂಡ ರೆಡಿ ಆಗ್ತಾ ಇರುತ್ತೆ. ನಿಮ್ಮೆಲ್ಲರಿಗೂ ಕೂಡ ಒಂದೊಳ್ಳೆ ಖಾದ್ಯವನ್ನು ಉಣಬಡಿಸೋಕೆ ಅಂತ ನಮ್ಮ ಜೊತೆ ಇವತ್ತು ಸುಪ್ರೀತಾ ಮಲ್ಪೆ ಅವರು ಜಾಯ್ನ್ ಆಗಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸುಪ್ರೀತಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೇವೆ. ಹೇಗೆ ನಡೀತಾ ಇದೆ ಕೆಲಸಗಳೆಲ್ಲ? ನಡೀತಾ ಉಂಟು. ನಿಮ್ಮನ್ನ ಮೀಟ್ ಆಗಿ ತುಂಬಾ ಟೈಮ್ ಆಯ್ತು ನಾನು. ಹೌದು. ಮತ್ತೆ ಮಗಳು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಆರಾಮಾಗಿದ್ದಾರಾ? ಎಲ್ರೂ ಆರಾಮಾಗಿದ್ದಾರಾ ಮನೆಯಲ್ಲಿ? ಮಳೆಗಾಲ ಸೀಸನ್ ಅಲ್ವಾ? ಹೌದು. ಸೊ ಇವತ್ತು ಯಾವ ಸ್ಪೆಷಲ್ ಮಾಡ್ತಾ ಇದ್ದೀರಾ? ಒಗ್ಗರಣೆ ದೋಸೆ ಮಾಡ್ತಾ ಇದ್ದೀವಿ. ಒಗ್ಗರಣೆ ದೋಸೆ. ದೋಸೆಗೆ ಒಗ್ಗರಣೆ ಹಾಕ್ತಾರಾ? ಓಕೆ, ಹಾಗಾದ್ರೆ ಬನ್ನಿ ಹೇಗೆ ಹಾಕೋದು ಅಂತ ಕಿಚನಿಗೆ ಹೋಗಿ ನೋಡೋಣ. ಹಾಗಾದ್ರೆ ದೋಸೆಗೆ ಇವಾಗ ಒಗ್ಗರಣೆ ಹಾಕ್ಬಿಟ್ಟು ದೋಸೆ ಮಾಡೋದಾ? ಹೇಗೆ ಮಾಡೋದು ಸ್ಟಾರ್ಟ್ ಮಾಡೋಣ? ಮೊದಲು ಗ್ಯಾಸ್ ಆನ್ ಮಾಡಿ ಬಾಣಲೆ. ಓಕೆ, ಇದಕ್ಕೆ ಎಣ್ಣೆ ಹಾಕ್ಬೇಕು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಳಸ್ತಾ ಇದ್ದೇವೆ. ಸಾಕಾ? ಬಿಸಿ ಆಗಲಿ. ಎಣ್ಣೆ ಕಾದ್ಮೇಲೆ ಒಗ್ಗರಣೆ ಇಟ್ಕೊಳ್ಳೋದು. ಇವಾಗ ಫಸ್ಟ್ ನಾವು ಒಗ್ಗರಣೆ ಮಾಡಿಬಿಟ್ಟು ಆಮೇಲೆ ದೋಸೆ ಹುಯ್ಯೋದಾ? ಓಕೆ ಓಕೆ. ಏನಿದು ಒಗ್ಗರಣೆ ದೋಸೆ ಅಂದರೆ ಸ್ಪೆಷಾಲಿಟಿ ಏನು? ಸ್ಪೆಷಾಲಿಟಿ ಅಂದರೆ ಗೋಧಿ ದೋಸೆ ಮಾಮೂಲಾಗಿ ಯಾರು ಅಷ್ಟು ಇಷ್ಟಪಡೋದಿಲ್ಲ. ಇದು ಗೋಧಿ ಹಿಟ್ಟಿಗೆ ಒಗ್ಗರಣೆ ಮಾಡಿ ದೋಸೆ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಓಕೆ, ಹಾಗಾದ್ರೆ ಒಗ್ಗರಣೆ ದೋಸೆಯಲ್ಲಿ ಸ್ಪೆಷಲ್ ಆಗಿರೋದು ಗೋಧಿ ಹಿಟ್ಟು ಬಳಸಿ ಮಾಡ್ತಾ ಇದ್ದೇವೆ. ಸಾಸಿವೆ ತಗೊಂಡು. ಓಕೆ, ಓಕೆ, ಕರಿಬೇವಿನ ಸೊಪ್ಪು. ಓಕೆ, ಹಾಕಿದ್ದೆ. ಈರುಳ್ಳಿ ಹಾಕು. ಇದು ದಿಢೀರ್ ಅಂತ ಆಗೋಗುತ್ತೆ ಅಲ್ವಾ? ಹೌದು. ಸೈಡಲ್ಲಿ ಪದಾರ್ಥ ಏನಾದರೂ ಬೇಕಾಗಿಲ್ಲ? ಏನು ಬೇಕಾಗಿಲ್ಲ, ಹಾಗೆ ಅದಕ್ಕೆ ಮಿಕ್ಸ್ ಮಾಡ್ತೇವಲ್ಲ. ಓಕೆ ಓಕೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕಾಗ್ತದೆ. ಓಕೆ. ಅಕ್ಕಿ ಹಿಟ್ಟಿಗೂ ಈ ಥರ ಮಾಡ್ಕೋಬೋದಾ? ಚಾನ್ಸಸ್ ಇರುತ್ತಾ? ಮಾಡ್ಕೋಬಹುದು. ಟೊಮೆಟೊ ತಗೊಂಡು. ಸ್ವಲ್ಪ ಅರಿಶಿನ ಹಾಕ್ಬೇಕಾ? ಅರುಣಾ ಮಸಾಲಾ ರವರ ಅರಿಶಿನ ಪೌಡರ್ ಹಾಕ್ತಾ ಇದ್ದೇವೆ. ಸಾಕಾ? ಇದರಲ್ಲಿ ಬೇರೆ ಮಸಾಲಾಸ್ ಇರೋದಿಲ್ವಾ? ಇಲ್ಲ, ಅರಿಶಿನದಲ್ಲೇ. ಓಕೆ, ಇದಾಗಿದೆ. ಆಫ್ ಮಾಡ್ಕೊಳ್ಳೋಣ. ಓಕೆ, ಈಗ ನಾವು ಮಿಕ್ಸ್ ಮಾಡ್ಕೊಳ್ಳುವ ಗೋಧಿ ಹಿಟ್ಟನ್ನು. ಹಾಂ, ಸರಿ.
ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕೊಳ್ಳಿ. ಸ್ವಲ್ಪ ನೀರು ಹಾಕಬೇಕಲ್ಲ? ರೆಡಿ ಮಾಡಿ ಇಟ್ಕೊಂಡಿದ್ದೇನೆ, ನೀವು ಹೇಳಿ. ಹಾಂ ಹಾಂ, ದೋಸೆ ಹಿಟ್ಟಿನ ಅದಕ್ಕೆ ಅದಕ್ಕೆ ಹಾಕಬೇಕಲ್ವಾ? ಹೌದು, ಸಾಕು ನೋಡ್ಕೊಳ್ಳೋಣ. ಹಾಂ, ತವಾ ಬಿಸಿ ಆಗಬೇಕಾ? ಹೌದು, ತವಾ ಬಿಸಿ. ಹಾಗಾದ್ರೆ ಇಟ್ಕೊಳ್ಳೋದ ನಾವು? ಅದನ್ನೀಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಅದಕ್ಕೆ ಹಾ, ಮಿಕ್ಸ್ ಇದಕ್ಕೆ ಮಾಡ್ಕೋಬೇಕಾ? mix ಓಕೆ. ಎಣ್ಣೆ ಹಚ್ಕೊಳ್ಳು ಅದಕ್ಕೆ. ಹಾಂ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ನಾವು ಹಾಗೆ ಹಚ್ಕೊಂಡು ಬರ್ಬೇಕಲ್ವಾ? ಮುಚ್ಚಳ ಮುಚ್ಚೋದು. ಒಂದು ದೋಸೆ ರೆಡಿ ಆಗುತ್ತೆ. ಹೌದು. ನಾನು ಅಂದ್ಕೊಂಡಿದ್ದೆ ಅಂದರೆ ನೀವು ಒಗ್ಗರಣೆ ದೋಸೆ ಅಂದಾಗ ಮೇ ಬಿ ದೋಸೆ ಮಾಡಿಬಿಟ್ಟು ಮೇಲ್ಗಡೆ ಈ ಮಿಶ್ರಣ ಎಲ್ಲ ಹಾಕ್ತೀರಾ ಏನೋ ಅಂತ ಅಂದ್ಕೊಂಡೆ. ನಾರ್ಮಲ್ ಆಗಿ ಯಾರು ಇಷ್ಟ ಮಾಡೋದಿಲ್ಲ ಗೋಧಿ ದೋಸೆ ಅಂದ್ರೆ. ನಂಗೂ ಇಷ್ಟ ಇಲ್ಲ. ಅದು ಈ ರೀತಿ ಮಾಡ್ಕೊಂಡ್ರೆ ಸ್ವಲ್ಪ ಡಿಫ್ರೆಂಟ್ ಇರ್ತದೆ ಅಲ್ವಾ? ಸೊ ಟೇಸ್ಟ್ ಮಾಡಬೇಕು. taste ಈ ಥರ ಆದರೆ ಆಮೇಲೆ ಅಮ್ಮನಿಗೆ ಡಿಮ್ಯಾಂಡ್ ಮಾಡ್ಬೋದಲ್ಲ, ನಂಗೂ ಮಾಡಿಕೊಡಿ ಈ ಥರನೇ ಅಂತ. ನಮ್ಮ ಮನೇಲಿ ಯಾರು ಇಷ್ಟ ಮಾಡ್ತಿರ್ಲಿಲ್ಲ ಗೋಧಿ ದೋಸೆ. ಈ ರೀತಿ ಟ್ರೈ ಮಾಡಿದ ನಂತರ ಸ್ವಲ್ಪ ತಿಂತಾರೆ ಎಲ್ರು ಕೂಡ. ಇಲ್ಲಾಂದ್ರೆ ಗೋಧಿ ದೋಸೆ ಅಂದ್ರೆ ಏನೋ ಬೇಡ ಅಂತ ಬೇಡ ಅನ್ಸ್ಬಿಡುತ್ತೆ. ಅನ್ಸುತ್ತೆ. ಹೌದು, ಚಪಾತಿ ಆದ್ರೂ ಓಕೆ, ಆದ್ರೆ ಗೋಧಿ ದೋಸೆ ಸ್ವಲ್ಪ ಅಷ್ಟಕ್ಕಷ್ಟೇ ಅಂತ ಆಗುತ್ತೆ. ಸ್ವಲ್ಪ ಎಣ್ಣೆ ಹಚ್ಕೊಳ್ಳುವ ಹಾ, ಮೇಲೆ. ಓಕೆ. ತಿರ್ಗಿಸ. ಹಾ, ಅದರ ಹಾಕ್ಬೇಕಾ? ಮಗ್ಸಿ ಹಾಕ್ಬೇಕಲ್ಲ? ಮಗ್ಸಿ ಹಾಕ್ಬೇಕು. ನಾನು ಪ್ಲೇಟ್ ಇಟ್ಕೊಂಡು ರೆಡಿ ಆಗಿದೆ, ಈಗ ಕೊಡ್ತೀರಾ ನೀವು ಅಂತ ಹೇಳ್ಬಿಟ್ಟು. ಹೊಸತೇನನ್ನಾದ್ರೂ ನೋಡಿದಾಗ ಅರ್ಜೆಂಟ್ ಜಾಸ್ತಿ ಆಗುತ್ತೆ ಅಲ್ವಾ? ಹೌದು. ಒಮ್ಮೆ ಕೊಟ್ಬಿಡಿ ಅದೇ. ಅಂತ. ಮಗಳು ತಿಂತಾರ ಈ ದೋಸೆನ? ಮಗಳು ತಿಂತಾಳೆ. ಇಷ್ಟಪಟ್ಟು ತಿಂತಾರೆ. ಈ ರೀತಿ ಮಾಡಿದ್ರೆ ತಿಂತಾಳೆ. ನಾರ್ಮಲ್ ಆಗಿ ಗೋಧಿ ದೋಸೆ ಮಾಡಿದ್ರೆ ತಿನ್ನಲ್ಲ. ಇಲ್ಲ. ಪ್ಲೇಟ್ ದೂರ ಹೋಗ್ಬಿಡುತ್ತೆ ಅಲ್ವಾ? ಹೌದು. ಎಣ್ಣೆ ಹಚ್ಕೊಳ್ಳಿ. ಜಾಸ್ತಿ ನೀವು ಈ ತರ ನಾರ್ಮಲ್ ಆಗಿ ಟ್ರೈ ಮಾಡ್ತಾ ಇರ್ತೀರಾ ಅಥವಾ ಒಗ್ಗರಣೆ ಹಾಕಿನೇ ದೋಸೆ ರೆಡಿ ಮಾಡೋದು? ನಾರ್ಮಲ್ ಆಗಿ ರೆಡಿ ಮಾಡ್ತೇನೆ, ಅದನ್ನು ಇಷ್ಟ ಮಾಡೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಒಗ್ಗರಣೆ ಎಲ್ಲ ಮಾಡಿನೇ. ಅದು ನಿಮಗೆ ನೋಡಿ 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 ಸಾಕಾಗಿ ಲಾಸ್ಟ್ಗೆ ಸಿಕ್ಕಿರುವಂತ ಒಂದು ಸೊಲ್ಯೂಷನ್ ಅಲ್ವಾ? ಹೌದು. ಎಣ್ಣೆ ಹಚ್ಕೊ. ಫಾಸ್ಟ್ ಆಗಿ ಆಗೋಯ್ತಲ್ಲ? ಹೌದು. ನನ್ಗೊಂದು ನಿಮ್ಗೊಂದು ಕರೆಕ್ಟ್ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳ. ಓಕೆ. ಬಿಸಿಯಾಗಿರೋ ದೋಸೆ ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾರ್ಮಲ್ ಆಗಿ ಗೋಧಿ ದೋಸೆ ಮಾಡಿಕೊಟ್ರು ಅಂದರೆ ನನ್ನನ್ನು ಸೇರಿಸಿ ಬಹುತೇಕರು ದೂರ ಸರಿಯೋದೇ ಜಾಸ್ತಿ, ಬೇಡ ಈ ದೋಸೆ ಅಂತ. ಬಟ್ ಈ ಥರ ಗೋಧಿ ಹಿಟ್ಟಿಗೆ ಒಗ್ಗರಣೆಯನ್ನು ಸೇರಿಸ್ಬಿಟ್ಟು ನಾವು ದೋಸೆ ಮಾಡ್ಕೊಂಡು ತಿಂತಾ ಇದ್ರೆ ವಾವ್ ಅಂತ ಅನಿಸುತ್ತೆ ಅಂತ ಹೇಳಿದ್ದಾರೆ ಸುಪ್ರೀತಾ ಅವರು. ನಾನು ಕೂಡ ಟೇಸ್ಟ್ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಬಟ್ ಈ ದೋಸೆನ ಹೇಗೆ ಮಾಡಿದ್ರು ಅನ್ನೋದನ್ನು ನೀವು ಇನ್ನೊಂದು ಸಲ ನೋಡ್ಕೊಂಡು ಬನ್ನಿ. ಒಗ್ಗರಣೆ ದೋಸೆ ತಯಾರಿಸುವ ವಿಧಾನ. ಮೊದಲಿಗೆ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಟೊಮ್ಯಾಟೊ, ಅರಿಶಿನ ಪುಡಿ ಹಾಕಿ ಹುರಿದು ಬೇಯಿಸಿ. ಆನಂತರ ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು,
ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿ. ಬಳಿಕ ತಯಾರಿಸಿದ ಒಗ್ಗರಣೆಯನ್ನು ಸೇರಿಸಿ ಚೆನ್ನಾಗಿ ಬೆರೆಸಿಕೊಂಡು ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ದೋಸೆ ಹುಯ್ದು ಎರಡೂ ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಒಗ್ಗರಣೆ ದೋಸೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬಲು ರುಚಿ. ನೋಡಿದ್ರಲ್ಲ, ಗೋಧಿ ದೋಸೆ ಇನ್ನೂ ವೆರೈಟಿಯಾಗಿ ಒಗ್ಗರಣೆ ಗೋಧಿ ದೋಸೆ ಹೇಗೆ ಮಾಡೋದು ಅಂತ ಗೊತ್ತಾಯಿತು. ನೆಕ್ಸ್ಟ್ ಯಾವ ರೆಸಿಪಿ ನಮಗೋಸ್ಕರ ಕಾಯ್ತಾ ಇದೆ? ಜ್ಯೂಸ್ ಮಾಡಿಕೊಡ್ತಾರೋ ಅಥವಾ ಇನ್ಯಾವುದೋ ಇದೇ ಥರದ ದಿಢೀರ್ ಡಿಶ್ ಮಾಡಿಕೊಡ್ತಾರೋ ಅಂತ ನೋಡೋಣ. ಅದಕ್ಕೂ ಮೊದಲು ನೀವು ತಗೊಳ್ಳಿ ಪುಟ್ಟದಾದ ವಿರಾಮ. ಬ್ರೇಕ್ನ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಡ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಬನ್ನಿ, ಯಾವ ರೆಸಿಪಿ ನಮಗೋಸ್ಕರ ಕಾಯ್ತಾ ಇದೆ ಅಂತ ಡೈರೆಕ್ಟಾಗಿ ಕೇಳಿಬಿಡೋಣ. ಎಸ್, ನೆಕ್ಸ್ಟ್ ಯಾವ ಡಿಶ್ ಅಥವಾ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಮಿಲ್ಕ್ ಶೇಕ್ ಮಾಡ್ತಿದ್ದೀನಿ, ಕಾಮಕಸ್ತೂರಿ ಬೀಜದ್ದು. ಓಕೆ, ಹಾಗಾದ್ರೆ ಇವಾಗ ಡಿಶ್ ಅಲ್ಲ, ಮಿಲ್ಕ್ ಶೇಕ್. ನಾನು ಜ್ಯೂಸ್ ಅಂತ ಮೆನ್ಷನ್ ಮಾಡಿದ ಹಾಗೆ ರಿಲೇಟೆಡ್ ಆಗಿದೆ ಅಲ್ವಾ? ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು? ಇದು ಬಿಸಿ ಮಾಡಿ ತಗೊಂಡದ್ದು ಹಾಲು. ಮೊದಲು ಜಾರ್ ಹಾಲು ಹಾಕೊಳ್ತೇನೆ. ಹಾಲು ಹಾಕೋದಾ? ಓಕೆ. ನೀವು ಇಲ್ಲಿ ಎಷ್ಟು ತಗೊಂಡಿದ್ದೀರಾ? ಇಲ್ಲಿ ನಾನು ಒಂದು 2 ಗ್ಲಾಸ್ ಆಗುವಷ್ಟು ಹಾಲು ತಗೊಂಡಿದ್ದೀನಿ. ಬೆಲ್ಲ ಇದಕ್ಕೆ ಹಾಕೊಳ್ತೀನಿ. ನಾವು ಗ್ರೈಂಡ್ ಮಾಡುವಾಗಲೇ ಬೆಲ್ಲ ಹಾಕೊಳ್ಳೋದು? ಹಾಂ, ಗ್ರೈಂಡ್. ಶುಗರ್ ಬೇಕಿದ್ರೆ ತಗೋಬಹುದು, ಆಪ್ಷನ್ ಅಲ್ಲ? ಆಪ್ಷನ್. ಏಲಕ್ಕಿ ಪುಡಿ, ಏಲಕ್ಕಿ ಪೌಡರಾ? ಓಕೆ. ಇದನ್ನು ಗ್ರೈಂಡ್ ಇಷ್ಟೇ ಗ್ರೈಂಡ್ ಮಾಡೋದು. ಬೇಗ ಆಗ್ಬಿಡುತ್ತೆ ಅಲ್ವಾ ಗ್ರೈಂಡ್ ಕೂಡ? ಹೌದು. ಇದಕ್ಕೆ ಹಾಕೊಳ್ಳುವ. ಓಕೆ. ಇದಾದ್ಮೇಲೆ ನಾವೇನು ಮಾಡಬೇಕಾಗುತ್ತೆ ಈಗ ಮಿಲ್ಕ್ ಶೇಕ್ಗೆ? ಈಗ ಕಾಮಕಸ್ತೂರಿ ಬೀಜನ ಗ್ಲಾಸಿಗೆ ಹಾಕೊಳ್ಳುವ. ಗ್ಲಾಸಿಗೆ ಡೈರೆಕ್ಟ್ ಆಗಿ ಹಾಕೊಳ್ಳೋದು. ತುಂಬ ಹೀಟ್ ಬಾಡಿ ಇದ್ದವರಿಗೆ ಇದು ತುಂಬ ಒಳ್ಳೆಯದು. ಹಾಲು ಹಾಕೊಳ್ಳುವ. ಓಕೆ. ಕಾಮಕಸ್ತೂರಿ ಬೀಜದ್ದು ಮಿಲ್ಕ್ ಶೇಕ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ದೇಹ ತುಂಬ ತಂಪಾಗಿರಬೇಕು, ಹಾಗೆ ಈ ಮೂಲಕ ನಾವು ನಮ್ಮ ದೇಹದ ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂತಹ ಉದ್ದೇಶ ಎಲ್ಲರಲ್ಲೂ ಇರುತ್ತೆ. ಸೊ ನಮ್ಮ ದೇಹಕ್ಕೆ ಆರೋಗ್ಯಕಾರಿಯಾಗಿರುವಂತಹ ಆಹಾರ ವಸ್ತುಗಳನ್ನು ಸೇವಿಸಿದರೆ ನಾವು ಯಾವಾಗಲೂ ಕೂಡ ಸದೃಢತೆಯಿಂದ ಇರ್ತೇವೆ. ಈ ಥರ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿತಾ ಇದ್ದರೆ ತಂಪಾಗಿಯೂ ಇರ್ಬೋದು, ಹೆಲ್ದಿಯಾಗಿ ಕೂಡ ಇರ್ಬೋದು. ಸೊ ಹೇಗೆ ಮಾಡಿದ್ರು ಅನ್ನೋದನ್ನು ನೀವು ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಕಾಮಕಸ್ತೂರಿ ಬೀಜದ ಮಿಲ್ಕ್ ಶೇಕ್ ತಯಾರಿಸುವ ವಿಧಾನ: ಮೊದಲಿಗೆ ಹಾಲು, ಬೆಲ್ಲ, ಏಲಕ್ಕಿ ಪುಡಿ ಸೇರಿಸಿ ಬ್ಲೆಂಡ್ ಮಾಡಿಕೊಳ್ಳಿ. ನಂತರ ಸರ್ವಿಂಗ್ ಗ್ಲಾಸ್ನಲ್ಲಿ ನೆನೆಸಿದ 2 ಚಮಚದಷ್ಟು ಕಾಮಕಸ್ತೂರಿ ಬೀಜ, ಬ್ಲೆಂಡ್ ಮಾಡಿದ ಹಾಲು ಹಾಕಿ ಸರ್ವ್ ಮಾಡಿ ಕಾಮಕಸ್ತೂರಿ ಬೀಜದ ಮಿಲ್ಕ್ ಶೇಕ್. ದೋಸೆ ಮತ್ತು ಮಿಲ್ಕ್ ಶೇಕ್ ರೆಡಿ ಆಗಿದೆ. ನಾವು ಟೇಸ್ಟ್ ಮಾಡಿ ನೋಡೋಣ ಅಲ್ವಾ? ಓಕೆ, ಫಸ್ಟ್ ಮಾಡಿರೋದು ದೋಸೆ, ಹಾಗಾಗಿ ನಾನು ಕೂಡ ಎಕ್ಸೈಟೆಡ್ ಯಾವ ಥರ ಇರುತ್ತೆ ಗೋಧಿ ದೋಸೆ ಅಂತ ಟ್ರೈ ಮಾಡೋಣ. ನೀವು ತಗೊಳ್ಳಿ.
ತುಂಬ ಚೆನ್ನಾಗಿದೆ. ನಾನು ಆಗಲೇ ಹೇಳಿದಲ್ಲ, ನಾನು ಟ್ರೈ ಮಾಡ್ಬೋದು. ಅಮ್ಮ ಇಲ್ಲಾಂದರೆ ನಾರ್ಮಲ್ ದೋಸೆ ಮಾಡಿಕೊಡ್ತಾರೆ ಯಾವಾಗಲೂ ಅಂತ. ಸೊ ಈ ಥರ ಮಾಡಲಿಕ್ಕೆ ಹೇಳ್ಬೋದು, ಅಮ್ಮಂಗೂ ತೋರಿಸ್ಬಿಟ್ಟು ನೋಡಿ ಈ ಥರ ಮಾಡಿಕೊಡ್ಬೋದು ಅಂತ. ತುಂಬ ಸಖತ್ತಾಗಿದೆ, ನನಗೆ ಇಷ್ಟ ಆಯಿತು. ಆ್ಯಂಡ್ ಈಗ ಮಿಲ್ಕ್ ಶೇಕ್ ಟ್ರೈ ಮಾಡೋಣ. ವಾವ್, ಇದು ಕೂಡ ಸಖತ್ತಾಗಿದೆ. ಯಾಕಂದರೆ ನೀವು ತುಂಬ ಎಕ್ಸ್ಟ್ರೀಮ್ ಸ್ವೀಟ್ ಅಂತ ಮಾಡಿಲ್ಲ, ಲೈಟ್ ಆಗಿದೆ, ಹಾಗಾಗಿ ತುಂಬ ಚೆನ್ನಾಗಿದೆ. ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಟೇಸ್ಟಿ ಡಿಶಸ್ನ ಹೇಳ್ಕೊಟ್ಟಿರೋದಕ್ಕೆ. ಹಾಗೆ ಇವತ್ತು ನಮ್ಮ ವಾಹಿನಿಗೆ ಬಂದು ನೀವು ಪ್ರತಿ ಸಲ ಬಂದಾಗ ವೆರೈಟಿ ಇರುತ್ತೆ. ಇವತ್ತು ನಾನ್ ವೆಜ್ ಇಲ್ಲ, ಬದಲಾಗಿ ವೆಜಿಟೇರಿಯನ್ ಮಾಡಿಕೊಟ್ಟಿದ್ದೀರಾ. ಸೊ ನಮ್ಮ ಕಡೆಯಿಂದ, ಹಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ತುಂಬ ಬೇಜಾರಾಗಿದೆ. ನಾರ್ಮಲ್ ಆಗಿರೋ ಗೋಧಿ ದೋಸೆ ತಿಂದು ಅಂತ ಇದ್ರೆ ಈ ಒಗ್ಗರಣೆ ಹಾಕ್ಕೊಂಡು ಮಾಡಿರೋ ದೋಸೆ ಇದೆಯಲ್ವಾ, ಯಮ್ಮಿ ಆಗಿದೆ. ಅದರ ಜೊತೆಗೆ ಈ ಮಿಲ್ಕ್ ಶೇಕ್ ಅಂತೂ ವಾವ್ ಸಖತ್ತಾಗಿದೆ. ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಬೇಕು. ನಾನು ಇದನ್ನು ಖಾಲಿ ಮಾಡ್ತೇನೆ, ನೀವು ಕೂಡ ಹೇಗೆ ಮಾಡೋದು ಅಂತ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.